ಉಡುಪಿಯಲ್ಲಿ 4 ಕೊಂದ ಆರೋಪಿಯನ್ನು ನೋಡಿದರೆ ಸೈಕೋ ಕಿಲ್ಲರ್ ಥರ ಇದ್ದಾನೆ. ಸೈಕೋ ರೀತಿ ಬಂದು 4 ಕೊಲೆ ಮಾಡಿ ಹೋಗಿದ್ದಾನೆ. ಉಡುಪಿ ಶಾಂತಿಪ್ರಿಯವಾಗಿರುವ ಜಿಲ್ಲೆ ಆಗಿದ್ದು ಇಂತಹ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ನಡೆಯಬಾರದಿತ್ತು. ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ಎಲ್ಲ ರೀತಿಯಲ್ಲೂ ಕಾನೂನು ಸುವ್ಯವಸ್ಥೆ ಕಾಪಾಡಲಾಗುವುದು ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹತ್ಯಾಕಾಂಡ ನಡೆದ ಉಡುಪಿಯ ನೇಜಾರಿನ ಮನೆಗೆ ಭೇಟಿ ನೀಡಿ ಮೃತ ಹಸೀನರ ಪತಿ ನೂರ್ ಮೊಹಮ್ಮದ್ ಹಾಗೂ ಅವರ ಮಗ ಅಸಾದ್ ಹಾಗೂ ಕುಟುಂಬದ ಇತರ ಸದಸ್ಯರ ಜೊತೆಗೆ ಸಾಂತ್ವನ ಹೇಳಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಒಂದೇ ಕುಟುಂಬದ 4 ಅಮಾನುಷವಾಗಿ ಕೊಂದು ರಾಕ್ಷಸ ಕೃತ್ಯ ಎಸಗಿದ್ದಾನೆ. ಮೃತರ ಕುಟುಂಬದ ಜೊತೆ ಸರ್ಕಾರ ಇದ್ದು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದೇನೆ. ಆರೋಪಿಯನ್ನು ತ್ವರಿತವಾಗಿ ಬಂಧಿಸುವ ಮೂಲಕ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸ ಮಾಡಿದೆ. ಆದಷ್ಟು ಬೇಗ ನ್ಯಾಯ ದೊರಕಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು. ಇನ್ನು ಸಿಸಿಟಿವಿ ಅಳವಡಿಕೆ ಸೇರಿದಂತೆ ಭದ್ರತೆಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆ ಮಾಡುವ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಜೊತೆ ಮಾತನಾಡುತ್ತೇನೆ ಎಂದು ಅವರು ತಿಳಿಸಿದರು. ಈ ಪ್ರಕರಣವನ್ನು ತ್ವರಿತ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಬೇಕು ಮತ್ತು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದಿಂದ ಯಾವುದು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿದೆಯೋ ಅದನ್ನು ಮಾಡಲಾಗುವುದು ಎಂದು ಅವರು ಹೇಳಿದರು. ಕುಟುಂಬದ 4 ಸದಸ್ಯರನ್ನು ಅಮಾನುಷ್ಯವಾಗಿ ಒಂದು ರಾಕ್ಷಸ ಕೃತ್ಯ ಮಾಡಿ ಹೋಗಿದ್ದಕ್ಕೆ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಧೈರ್ಯ ತುಂಬಲಿಕ್ಕೆ ಮತ್ತು ಸರ್ಕಾರ ಅವರ ಜೊತೆ ಇದೆ. ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ. 60 ಗಂಟೆಯಲ್ಲಿ ಆರೋಪಿಯನ್ನು ಹಿಡಿಯುವಂಥ ಕೆಲಸ ಮಾಡಿದೆ. ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀನಿ, ಧೈರ್ಯ ತುಂಬಿದ್ದೀನಿ ಮತ್ತು ಆದಷ್ಟು ಬೇಗ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯವೋ ಅದನ್ನು ನಾವು ಮಾಡ್ತೀವಿ ಅಂತ ಅವ್ರಿಗೆ ಭೇಟಿಯಾಗಿರ್ತಾರೆ. ಇಂಥ ಜಂಕ್ಷನ್ಗಳಲ್ಲಿ ಹಾಡು ಹಗಲು ಈ ಥರ ಕೃತ್ಯ ಆಗಿದೆ ಅಂದರೆ ಜನ ಭಾಳ ಆತಂಕದಲ್ಲಿದ್ದಾರೆ. ಉಡುಪಿಯಲ್ಲಿ ಈ ಥರ ಆಗಿದೆ. ನಿಜವಾಗ್ಲೂ ಉಡುಪಿ ಜಿಲ್ಲೆ ಭಾಳ ಶಾಂತಿಪ್ರಿಯ. ಈ ರೀತಿ ಆಗಬಾರ್ದಾಗಿತ್ತು. ಈ ರೀತಿ ಘಟನೆ ಆಗಿದೆ. ಅದಕ್ಕೆಲ್ಲ ನಾವು ಕಟ್ಟುನಿಟ್ಟಾದ ಕ್ರಮನೂ ಕೂಡ ತಗೊಂಡಿದ್ದೀವಿ. ಇನ್ನೆಲ್ಲ ಏನು ಮುಂಜಾಗ್ರತೆ ಕ್ರಮವನ್ನು ಇಂಥ ಒಂದು ಅದು ಜನ ಇರುವಂಥ ಪ್ರದೇಶ, ಇದು ನಿರ್ಜನ ಪ್ರದೇಶ ಅಂತೂ ಅಲ್ಲ. ಇನ್ನೂ ಏನು ಕಾನೂನು ಸುವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಳ್ತೀವಿ. ಆರೋಪಿ ತಪ್ಪಿಸ್ಕೊಂಡು ಕೂತಿರೋದು ಚಿಕ್ಕೋಡಿಯಲ್ಲಿ, ಬೆಳಗಾವಿ ಜಿಲ್ಲೆ ಕುಡ್ಚಿ ಸ್ಟೇಷನ್ ವ್ಯಾಪ್ತಿ. ಆ ಅಧಿಕಾರಿಗೆ ಏನಾದರೂ ಗೊತ್ತಿತ್ತು? ಅವರು ಮಾಜಿ ನೀರಾವರಿ ಇಲಾಖೆ ಅಧಿಕಾರಿ ಅಂತ, ಅವ್ರು ಏನಾದರೂ ಆಶ್ರಯ ಕೊಟ್ಟಿದ್ರು ಅಥವಾ ಗೊತ್ತಿಲ್ಲದೆ ಇದ್ದು ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಖಂಡಿತ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲಾ SP ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆ ಮನುಷ್ಯನ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ, ಒಂಥರ ಸೈಕೋ ಇದ್ದಂಗೆ ಇದ್ದಾನೆ. ಅವನು ಮೊದಲನೇ ಮದುವೆ ಆದಂಥವನು, ಅವನಿಗೂ ಕೂಡ 2 ಮಕ್ಕಳಿದ್ದಾರೆ. ಒಂಥರ ಏನೋ ಸೈಕೋ ಕಿಲ್ಲರ್ ಥರ ಬಂದು 20 ನಿಮಿಷದಲ್ಲಿ ಈ ರೀತಿ ಒಂದು ಅಮಾನುಷ್ಯ ಕೃತ್ಯ ಮಾಡ್ತಾನೆ ಅಂದರೆ ಅವನು ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕೆ ವಿಕೃತವಾಗಿತ್ತು ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಇದು ಆದಷ್ಟು ಬೇಗ ವಿಚಾರಣೆ ಆಗಬೇಕು. ಈಗಾಗಲೇ ಕುಟುಂಬಸ್ಥರು ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಹಸ್ಬೆಂಡ್ ಆಗಲಿ, ಮಗ ಆಗಲಿ ಅಥವಾ ಅವರ ತಮ್ಮ ಆಗಲಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಇದನ್ನು ಮಾಡಬೇಕು ಮತ್ತು ಪರ್ಟಿಕ್ಯುಲರ್ ಒಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಅವರಿಂದ ಇದು ತನಿಖೆ ಆಗಬೇಕು ಅಂತ. ಸೊ ಏನೇನು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಬೇಕು. ಭದ್ರತೆಯ ದೃಷ್ಟಿಯಿಂದ ಉಡುಪಿ ಜಿಲ್ಲೆಗೆ ಒಂದಷ್ಟು CCTVಗಳ ಅಪ್ಗ್ರೇಡೇಷನ್ ಕೂಡ ಆಗಬೇಕು. ಮಾತಾಡ್ತೀನಿ ಅದನ್ನು ನಾನು DC ಅವರ ಹತ್ರ, SP ಅವರ ಹತ್ರ. ಭದ್ರತೆಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು. ನೋಡಿ, ನಾನು ದೂರದ ಬೆಳಗಾವಿಯಿಂದ ಕನೆಕ್ಟಿವಿಟಿ ಇಲ್ಲ ನಮಗೆ, ಟ್ರೈನು ಇಲ್ಲ ನಮಗೆ, ಫ್ಲೈಟು ಇಲ್ಲ. ಸೊ ನಾನು ನಿನ್ನೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ ಬಂದು ಕ್ಯಾಬಿನೆಟ್ ಮೀಟಿಂಗ್ ತಕ್ಷಣ ನಾನು ಅಲ್ಲಿ ಕೂಡ ಬೆಳಗ್ಗೆಗೆ ನಾನು ನಿರಂತರವಾಗಿ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಮ್ಮ SP ಅವರೊಂದಿಗೆ, DC ಅವರೊಂದಿಗೆ ನಿರಂತರವಾಗಿ ಅವರಾದರೂ ಫೋನ್ ಮಾಡ್ತಾಯಿದ್ರು, ನಾವಾದರೂ ಫೋನ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಇಲ್ಲಿ ಇರ್ಬೋದು, ಅಲ್ಲಿ ಇರ್ಬೋದು ನಾವು ಮಾಡಿದ್ದೀವಿ.
ಸೊ ಅನ್ಯತೆ ಇದರಲ್ಲಿ ಬೇರೆ ಭಾವಿಸ್ಬಾರ್ದು ಅಂತ ನನ್ನ ರಿಕ್ವೆಸ್ಟ್. ಬೆಂಗಳೂರಿಗೆ ಹೋಗ್ತೇನೆ, ಅಲ್ಲೊಂದು ದೊಡ್ಡ ಘಟನೆ ಆಗಿದೆ. ಹೌದು, ಅಲ್ಲೂ ಕೂಡ ಘಟನೆ ಆಗಿದೆ. ಸೊ ಅಲ್ಲಿನೂ ಹೋಗಿ ನೋಡ್ಕೊಂತ ಪರಿಹಾರಕ್ಕೆ ಒತ್ತಾಯಿಸ್ತಿದ್ದಾರೆ ಮೇಡಮ್ ಮೀನುಗಾರರು. ನಾನು ಮಾನ್ಯ ಸಚಿವರಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಈ ರೀತಿ ಘಟನೆ ಆದಾಗ ಮುಖ್ಯಮಂತ್ರಿಯ ವಿಶೇಷ ಪರಿಹಾರ ನಿಧಿಯಿಂದ ನಮಗೆ ಅಥವಾ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ನಾವು ಅದನ್ನು ನೋಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಗಣನೆಗೆ ತಗೊಳ್ತೀವಿ. ಅಲ್ಲಿ ಬಂದರಲ್ಲಿ ಪ್ರತಿ ಬಂದರಲ್ಲೂ ಒಂದು ಸಣ್ಣ ಅಗ್ನಿಶಾಮಕದ ಔಟ್ಪೋಸ್ಟ್ ತರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಏನು ಮಾಡ್ಬೋದು ಸರ್ಕಾರದಿಂದ? ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ. ಮುಂದಿನ ದಿನದಲ್ಲಿ ಅವರ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ.